ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಹೆಚ್ಚುತ್ತಿದೆ. ಅನೇಕ ಕಡೆಗಳಲ್ಲಿ ಅಂಗಾಂಗ ದಾನ ನಡೆಯುತ್ತಿದೆ. 2 ದಿನಗಳ ಹಿಂದೆ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ನಡೆದ ಅಪಘಾತವೊಂದರಲ್ಲಿ ಮಹಿಳೆಯ ಮೆದುಳು ನಿಷ್ಕ್ರಿಯವಾಗಿದ್ದು, ಇಂದು ಅಂಗಾಂಗ ದಾನದ ಪ್ರಕ್ರಿಯೆ ನಡೆದು ಅಂಗಾಂಗ ರವಾನೆಯಾಯಿತು. 2 ದಿನಗಳ ಹಿಂದೆ ಬ್ರಹ್ಮಾವರ ನಿವಾಸಿ ಕಸ್ತೂರಿ ಎಂಬುವರು ತನ್ನ ಪತಿ ಭಾಸ್ಕರ ಹಾಗೂ ಮತ್ತಿಬ್ಬರು ಸಂಬಂಧಿಕರೊಂದಿಗೆ ಮದುವೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮನೆಗೆ ತೆರಳುತ್ತಿದ್ದ ಸಂದರ್ಭ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೇರಿ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದಿತ್ತು. ಸ್ಥಳದಲ್ಲಿ ಸಂಬಂಧಿಕರಾದ ತಾಯಿ ಗಿರಿಜಾ ಹಾಗೂ ಮಗ ಅವಿನಾಶ್ ಮೃತಪಟ್ಟಿದ್ರು. ಆದರೆ ಗಂಭೀರ ಸ್ಥಿತಿಯಲ್ಲಿದ್ದ ಭಾಸ್ಕರ್ ಮತ್ತು ಪತ್ನಿ ಕಸ್ತೂರಿಯವರು ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಕಸ್ತೂರಿಯವರ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಈ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದ ಕಸ್ತೂರಿಯವರ ಸಹೋದರರು ಬದುಕದ ತಂಗಿ ಬೇರೆಯೊಬ್ಬರ ಮೂಲಕವಾದರೂ ಬದುಕಲಿ ಎಂಬ ಆಸೆಯ ಮೇಲೆ ಕಸ್ತೂರಿಯವರ ಬಹು ಅಂಗಾಂಗ ದಾನ ಮಾಡಲು ಒಪ್ಪಿದ್ರು. ಹಾರ್ಟು ಏನಾದರೂ ಎಲ್ಲದೂ ದಾನ ಮಾಡೋಣ ಅಂತ ನಾವು ತಂದೆ ತಾಯಿ ಎಲ್ಲ ಡಿಸೈಡ್ ಮಾಡಿ ಅದರಿಂದ ಮತ್ತೊಬ್ಬರಿಗೆ ಉಪಯೋಗ ಆಗಲಿ, ಸುಮ್ಮನೆ ಯಾಕೆ ನಾವು ಅದನ್ನು ಸುಟ್ಟು ಹಾಕಬೇಕು, ಅದರಿಂದ ಮತ್ತು ನನ್ನ ತಂಗಿನ ಅವರಲ್ಲಿ ನೋಡ್ಬೋದಲ್ಲ ಅಂತ ನಾವು ಈ ಥರ ಒಂದು ಡಿಸಿಷನ್ ಮಾಡಿ. ಬೆಂಗಳೂರಿನ ವೈದ್ಯರ ತಂಡ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿದ್ದು, ಕಸ್ತೂರಿಯವರ 2 ಕಿಡ್ನಿಯಲ್ಲಿ 1 ಕಿಡ್ನಿಯನ್ನ ಮಣಿಪಾಲ ಕೆಎಂಸಿಗೆ, 1 ಕಿಡ್ನಿ ಮಂಗಳೂರಿನ ಫಾದರ್ ಮುಲ್ಲರ್ಗೆ, 2 ಕಣ್ಣು ಮಣಿಪಾಲ ಕೆಎಂಸಿ ಹಾಗೂ 1 ಲಿವರ್ ಮಂಗಳೂರಿನ ಎಜೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕುಟುಂಬದವರು ಅವರ ಆರ್ಗನ್ಸ್ ಎಲ್ಲ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಒಪ್ಪಿದ್ದಾರೆ. ಸೊ ಇದೊಂದು ಬಹಳ ಒಂದು ಉತ್ತಮವಾದಂಥ ಒಂದು ಶ್ಲಾಘನೀಯವಾದಂಥ ಕಾರ್ಯ. ಅವರ 1 ಲಿವರ್ ಹಾಗೂ 2 ಕಿಡ್ನಿಗಳು ಹಾಗೂ ಹಾರ್ಟ್ ವಾಲ್ವ್ಸ್, ಹೃದಯದ ಕವಚರಂಧ್ರ ಮತ್ತು ಕಾರ್ನಿಯಾ ಕಣ್ಣುಗಳು ಇಷ್ಟನ್ನು ಅವರು ದಾನ ಮಾಡಲಿಕ್ಕೆ ಒಪ್ಪಿದ್ದಾರೆ. ಅದರಂತೆ ಬೆಂಗಳೂರಿನಿಂದ ಬಂದಂಥ ತಜ್ಞರ ತಂಡದವರು ಇವತ್ತು ಬೆಳಿಗ್ಗೆ 5:30 ಗಂಟೆಗೆ ಅವರು ವಿಮಾನದಲ್ಲಿ ಬಂದಿದ್ದರು. ಸೊ 8 ಗಂಟೆ ನಂತರ ಸರ್ಜರಿ ಮಾಡಿ ಅವರ ಅಂಗಾಂಗಗಳನ್ನು ತೆಗೆದು ಲಿವರನ್ನು ಎಜೆ ಹಾಸ್ಪಿಟಲ್ನ ಒಂದು ರೋಗಿಗೆ ಕಳಿಸಲಾಗಿದೆ. ಹಾಗೂ ಇನ್ನೊಂದು ಕಿಡ್ನಿಯನ್ನು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಒಂದು ರೋಗಿಗೆ ಕಳಿಸಲಾಗಿದೆ. ಹಾಗೂ ಇನ್ನೊಂದು ಕಿಡ್ನಿ ಹಾಗೂ 2 ಕಣ್ಣುಗಳನ್ನು ಇಲ್ಲೇ ಕಸ್ತೂರ್ಬಾ ಆಸ್ಪತ್ರೆಯ ರೆಸಿಪಿಯೆಂಟ್ಸಿಗೆ, ಅಂದರೆ ಅಗತ್ಯ ಇರುವವರಿಗೆ ಅದನ್ನು ಜೋಡಣೆ ಮಾಡಲಾಗುವುದು. ಅಂಗಾಂಗ ದಾನ ಮಾಡಿದ ಕಸ್ತೂರಿ 2 ಪುಟ್ಟ ಕಂದಮ್ಮಗಳನ್ನು ಅಗಲಿದ್ದಾರೆ. ಒಟ್ಟಿನಲ್ಲಿ ನಶಿಸಿ ಹೋಗುವ ದೇಹದ ಅಂಗಾಂಗ ಈ ಮೂಲಕ ದಾನ ಮಾಡಿರೋದ್ರಿಂದ ಮತ್ತಷ್ಟು ಜೀವಗಳು ಉಳಿದುಕೊಂಡಂತಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.